ಉತ್ತರ ಪ್ರದೇಶದಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ನಿನ್ನೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ, ಬಹುಜನ ಕ್ರಾಂತಿ ಮೋರ್ಚಾ ಹಾಗೂ ಮುಸ್ಲಿಂ ಮೋರ್ಚಾ ಉಡುಪಿ ಇದರ ವತಿಯಿಂದ ಕುಂದಾಪುರ ಶಾಸ್ತ್ರಿ ವೃತ್ತದಲ್ಲಿ ಪ್ರತಿಭಟನೆ ನಡೆಯಿತು. ಈ ವೇಳೆ ಮಾತನಾಡಿದ ಭೀಮಗರ್ಜನೆ ರಾಜ್ಯ ಸಂಚಾಲಕ ಉದಯ್ ಕುಮಾರ್ ತಲ್ಲೂರು, ಮನೀಷಾ ವಾಲ್ಮೀಕಿಯ ಅತ್ಯಾಚಾರಕ್ಕೆ ಧ್ವನಿ ಎತ್ತದ ದಲಿತ ಶಾಸಕರು, ಎಸ್ಸಿ ಎಸ್ಟಿ ಯುವ ಮೋರ್ಚಾಗಳು ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಈಗ ಮನೀಷಾ ಅವರ ಏನು ವಾಲ್ಮೀಕಿ ಮನೀಷಾ ಅವರ ಅತ್ಯಾಚಾರ ಆಗಿದೆ. ಅಲ್ಲಿ ನ್ಯಾಯ ಇಲ್ಲ ಅಂದ್ರೆ, ದಲಿತರಿಗೆ ನ್ಯಾಯ ಇಲ್ಲ ಅಂದ್ರೆ ಈ ಸಮುದಾಯದ ಪರವಾಗಿ ಧ್ವನಿ ಎತ್ತಕ್ಕಂತ ಏನ್ ದಲಿತ ಶಾಸಕರಿದ್ದಾರೆ, ದಲಿತ ಎಂಪಿಗಳಿದ್ದಾರೆ, ಅದಲ್ಲದೆ ಬಿಜೆಪಿಯಲ್ಲಿ ಪದಾಧಿಕಾರಿಗಳಾಗಿದ್ದಾರೆ, ಯುವ ಮೋರ್ಚಾ ಎಲ್ಲ ಇದ್ದಾರೆ, ಎಸ್ಸಿ ಎಸ್ಟಿ ಯುವ ಮೋರ್ಚಾಗಳಿದ್ದಾರೆ. ಅವರು ರಾಜೀನಾಮೆ ಅವರಿಗೆ ಏನು ಮಾನ ಮರ್ಯಾದೆ ಏನಾರ ಇದ್ರೆ ಅವರು ರಾಜೀನಾಮೆ ಕೊಟ್ಟು ಬರಬೇಕು. ಈ ಸಮುದಾಯ ಪರವಾಗಿ ಹೋರಾಟ ಮಾಡಬೇಕು.